ಹೌದು, ಕಬರಿಯನ್ನು ಬಾಚಬೇಕು ಎನ್ನುವ ಕಾರಣಕ್ಕಾಗಿ ಗೋಪುರದಲ್ಲಿ ನಿಂತು ನನ್ನಷ್ಟಕ್ಕೆ ನಾನೇ ಕಬರಿಯನ್ನು ಬಾಚಿಕೊಳ್ಳುತ್ತಾ ಇದ್ದೆ. ಆವಾಗ ಆ ಹೊತ್ತಿಗೆ ದೊಡ್ಡ ಗಾತ್ರದ ಗೌಳಿಯೊಂದು ಅಂದ್ರೆ ಹಲ್ಲಿ ಬಿದ್ದು ನನ್ನ ಕಬರಿಯ ಮೇಲೆ ಬಿದ್ದು ಕೆಡಿಸಿ ಬಿಟ್ಟಿತು. ಹೊತ್ತಲದ ಹೊತ್ತಿನಲ್ಲಿ ಹೀಗೆ ಬೀಳಕೂಡದು ಎನ್ನುವುದು ಶಾಸ್ತ್ರ ತಾನೆ. ಹಾಗಾದ್ರೆ ಏನೋ ಒಂದು ಅಪಶಕುನ ಅನ್ನುವುದು ಘಟಿಸುವುದಕ್ಕಿದೆ ಅಂತ ತಿಳಿಯುವುದಕ್ಕೆ ಬರ್ತದೆ. ಏನು ಅಂತ ತಿಳಿಯುತ್ತಾ ಇಲ್ಲ. ನಿನ್ನ ದುಃಖ ಆತರನಾದರೆ ನನಗೊಂದು ಅಪಶಕುನವಾಯಿತೆ. ಅಕ್ಕಲು ಪಿಯನಗೆ ಎಡ ಗಣ್ಣಿನಲ್ಲಿ ನೋಡು ಅಕ್ಕ. ಮಗು ಬಬ್ರುವಾನ ಯುದ್ಧ ಕ್ಷೇತ್ರಕ್ಕೆ ಹೋದ ಬಳಿಕ ಯಾಕೋ ಚಿತ್ತ ಸ್ವಾಸ್ಥ್ಯವೇ ನನಗಿಲ್ಲ. ನನ್ನವರನ್ನು ಕಾಣುತ್ತೇನೆ, ನನ್ನವರನ್ನು ಕರೆತರುತ್ತಾನೆ ಎನ್ನುವಂತಹ ಸಂತೋಷ ಒಂದು ಕಡೆಯಲ್ಲಿತ್ತು. ಆದ್ರೆ ಈಗ ಹಾಗಲ್ಲ, ಆತಂಕವೇ ಹೆಚ್ಚಾಗುತ್ತಾ ಇದೆ. ಅದಕ್ಕೆ ಅನುಗುಣವಾಗಿ ಅದು ನನ್ನ ಎಡಗಣ್ಣು ಆಗಾಗ ಅದುರುತ್ತಾ ಇದೆ. ಕೂಡದು ಹಾಗಾಯಿತು ಅಂತ ಅದರ ಅಪಶಕುನ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾದ್ರೆ ಭವಿಷ್ಯದಲ್ಲಿ ಏನೋ ದೊಡ್ಡ ಅಪಾಯ ಕಾದಿದೆ. ದುಃಖಕರವಾದ ಪ್ರಸಂಗವನ್ನು ನಮ್ಮ ಬದುಕಿನಲ್ಲಿ ಎರಗುವುದಕ್ಕಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಏನೇ ಇದು, ಏನಾಗುತ್ತಿದೆ ಒಂದು ತಿಳಿಯಲಾರದು. ಕಟಗಿ ಬೇಡಿದ ಆಗ ನಮವ ಕೇಳುತ್ತ ಕರುಣೆಯು ಮಂಗಲ ಯೋಗದಿ ಮರುಗುವೆ ಅಪ್ಪ ಕೇಳು ಮರುಗುವೆ ಅಪ್ಪ ಕೇಳು ಸಂತೋಷವಾಗಿರಬೇಕಾದವಳು ನೀನು. ಆದರೆ ಈ ಸಂದರ್ಭದಲ್ಲಿ ಕಣ್ಣೀರು ಸುರಿಸುತ್ತಾ ಇದ್ದೀಯಮ್ಮ. ಅಮ್ಮ, ಏನಾಯ್ತಮ್ಮ ನಿನಗೆ? ಅಮ್ಮ, ನೀ ಹೇಳಿದಂತಹ ಸಮಸ್ತ ವಿಚಾರವನ್ನು ಶಿರದಲ್ಲಿ ಧರಿಸಿ ಕಪ್ಪ ಕಾಣಿಕೆ ಸಮೇತನಾಗಿ ಪಾರ್ಥನ ಬಳಿಗೆ ಹೋದೆ ತಾಯೇ. ಹೌದು, ನಮ್ಮ ದುಃಖ ಅಂತಿರಲಿ. ಹೋದಂತಹ ಸಂದರ್ಭದಲ್ಲಿ ನಾ ಹೇಳಿದೆ, ನಾ ನಿಮ್ಮ ಮಗ ಹೌದು ಎನ್ನುವ ಹಾಗೆ. ಆ ಸಂದರ್ಭದಲ್ಲಿ ನನ್ನ ಅಪ್ಪ ಆನಂದ ಸುಂದರರಾಗಿ ನಿನ್ನನ್ನು ಅಪ್ಪಿ ಆರಂಭಿಸಿಕೊಂಡಿರಬೇಕು. ಖಂಡಿತ ಇಲ್ಲ ತಾಯಿ. ಭಾರತ ಮಹಾಶಯ ಅದಟುತನವನ್ನೇ ಪ್ರದರ್ಶಿಸಿದ. ಹೌದು ತಾಯಿ. ಆ ಸಂದರ್ಭದಲ್ಲಿ ನನಗೆ ಸಿಟ್ಟು ನೆತ್ತಿಗೇರಿತು. ನಾನು ಸುಮ್ಮನಿರಲಿಲ್ಲ ತಾಯಿ. ಏನು ಮಾಡಿದೆ? ಆ
ಅವರ ಸೈನ್ಯದವರೆಲ್ಲ ಎದ್ದು ಹೋರಾಟಕ್ಕಿಳಿದ್ರು. ಅವಾಗ ಆ ಸಂದರ್ಭದಲ್ಲಿ ನಾನು ಸುಮ್ಮನೆ ಬಿಡ್ಲಿಲ್ಲ. ಹಾ. ಬಂದ ಸೈನ್ಯವನ್ನು ಮೆಟ್ಟಿದೆ. ಅಷ್ಟು ಮಾತ್ರವಲ್ಲ, ಕೊನೆಗೆ ಬಂದವ ಪಾರ್ಥ, ಆತನ ಶಿರವನ್ನು ಬೆಂದ ಹುಣ್ಣಿಗೆ ಹುಳಿವೆಳೆದಿರೋ ಬಸವಳಿದೋ ನನ್ನವರನ್ನು ಕರೆತರುತ್ತಾನೆ, ಅವರನ್ನು ಕಣ್ತುಂಬ ನೋಡಿಕೊಳ್ಳುತ್ತೇನೆ, ಆನಂದ ಹೊಂದಿಕೊಳ್ಳುತ್ತೇನೆ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೆ. ಆದರೆ ಕೋಪದಿಂದ ರಾಜಿ ತನ್ನ ಅಂತಹ ಸ್ಥಿಮಿತವನ್ನೇ ಕಳಕೊಂಡಿರುವಂತಹ ಕುಮಾರ ನನ್ನ ಕೊರಳ ಮಾಂಗಲ್ಯವನ್ನೇ ಕಡಿದು ಬಿಟ್ಟನಲ್ಲೇ, ಕಡಿದು ಬಿಟ್ಟನಲ್ಲೇ. ಬದುಕನ್ನೇ ಹಾಳು ಮಾಡಿಬಿಟ್ಟ ಒಬ್ರು ವಾಹನ. ಸರಿ ಕಾಣ್ತದೆ ಅದು ನಿನಗೆ? ಅಮ್ಮ ವೈದವ್ಯ ದುಃಖವು ಮಗನೇ, ವೈದವ್ಯ ದುಃಖವು ಸದವಿದಾಯಿದೆ ನಿನಗೆ. ಸಾಹಿತ್ಯ ಕಂದ ಕಡುಗವ ತೆಗೆದು ನಮ್ಮೀವರ ಶಿರಗಳ ನಿಲುವೆಗಳಲ್ಲಿ ಮಗನ ಈ ವೈದವ್ಯ ದುಃಖವು ಸೊಗಸಿದ ಆಯ್ದೆ ನಿನಗೆ. ವಾಹನ. ಅಮ್ಮ, ಯಾವ ಮಗನೂ ಕೂಡ ತಾಯಿಯ ಹಣೆಯ ಕುಂಕುಮವನ್ನು ಒರೆಸುವ ಕೆಲಸವನ್ನು ಮಾಡುವುದಿಲ್ಲ. ಆದ್ರೆ ಇವಳಿಂದ ಮಾತನ್ನು ಕೇಳಿ ಹೋಗಿಯೂ ಕೂಡ ಆಪ್ತ ಮಹಾಶಯ ಒಂದೆಯ ನಮಗೆ ವೈದವ್ಯ ಕೊಟ್ಟದ್ದು ನಿನಗೆ ಸಂತೋಷವಾಯಿತೆ. ಬೇಡ, ಯಾಕೆ ಹೊರೆಯಲ್ಲಿ ಕತ್ತಿಯನ್ನು ಇರಿಸಿಕೊಂಡಿದ್ದಿ? ತೆಗೆಯದನ್ನು ನಮ್ಮಿರುವರ ಕೊರಳನ್ನು ಕತ್ತರಿಸಿ ಬಿಡು, ಕತ್ತರಿಸಿ. ತಂದೆಯನ್ನು ಕೊಂದಂತಹ ಕೈಗಳಿಂದ ನಮ್ಮನ್ನು ಕೊಂದು ಬಿಡು ಮಗನೇ. ಹೀಗೆ ಮಾಡುವುದಕ್ಕೆ ಕಾರಣ ಉಂಟು ತಾಯಿ. ಕ್ಷತ್ರಿಯಲ್ಲವೆಂಬುದಕ್ಕೆ ಶಿರ ಪರಿವೆವು. ಹೌದು ತಾಯಿ. ಕ್ಷತ್ರಿಯಲ್ಲವೆಂಬುದಕ್ಕೆ ಶಿರ ಪರಿವೆವು. ಅದು ನೀವು ಸಾಯದಾಗೆ ನಾ ಮಾಡಿದ ತಪ್ಪುಗೆ ಹೋಗುವೆ ಅನ್ನಿ ಹೋಗವನ ಸುದ್ದಿ ಮಗಗೆ ಪಾಪ ಧರಿಸಿ ಇರಲಾಗೆ ಇರಬೇಕು ತಾಯಿ ಇನ್ನು. ಈ ದೇಹ ಭಕ್ತಿ ರೂಪಕ್ಕೆ ಅರ್ಪಿಸುವೆ ಪರಮಾತೆ. ಕ್ಷತ್ರಿಯಲ್ಲವೆಂಬುದಕ್ಕೆ ಶಿರಾವರಿದೆನು. ಅಮ್ಮ, ನಾನು ಈ ರೀತಿಯಾಗಿ ಎಸಗುವುದಕ್ಕೆ ಬಲವಾದ ಕಾರಣವಿದೆ ತಾಯಿ. ಏನು? ಹೋದಂತಹ ಸಂದರ್ಭದಲ್ಲಿ ನಾನೇ ನಿಮ್ಮ ಮಗ ಎನ್ನುವ ಹಾಗೆ ಪ್ರೀತಿಯಿಂದ ಹೇಳಿದಂತಹ ಸಂದರ್ಭದಲ್ಲಿ ನೀನು ಕ್ಷತ್ರಿಯನೇ ಅಲ್ಲ ಎನ್ನುವ ಹಾಗೆ ಹೇಳಿದ್ರು ತಾಯಿ. ಆ ಸಂದರ್ಭದಲ್ಲಿಯೂ ನನಗೆ ಸಿಟ್ಟು ಬರಲಿಲ್ಲ. ತದನಂತರ ಒಂದು ಮಾತನ್ನು ಆಡಿದ್ರು, ನೀನು ಜಾರೆಯ ಮಗ ಎನ್ನುವ ಹಾಗೆ. ಆ ಮಾತನ್ನು ಕೇಳುವಾಗ ನನಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ತಾಯಿ. ಸಿಟ್ಟು ನೆತ್ತಿಗೆ ಏರಿತು. ಪ್ರಕರಣ ಅಷ್ಟು ಮುಂದೆ ಹೋಯಿತು ತಾಯಿ. ಅಮ್ಮ, ನಿಮ್ಮ ಈ ಕಣ್ಣೀರಿಗೆ ಕಾರಣನೂ ನಾನಾದೆ. ಹಾಗಿರುವಾಗ ನಾನು ಈ ಪ್ರಪಂಚದಲ್ಲಿ ಇನ್ನು ಮುಂದೆ ಇದ್ದು ಪ್ರಯೋಜನವೇನಿದೆ ಹೇಳಿ? ಹಾಗಾಗಿ ನನ್ನ ಈ ದೇಹವನ್ನು ಅಗ್ನಿಕುಂಡಕ್ಕೆ ಹಾರಿ ಸಮರ್ಪಿಸಿಬಿಡುತ್ತೇನೆ ತಾಯಿ. ಜಾತಕ್ಕೆ ನಿನ್ನ ತಾತ ನಟ್ಟಿಸುವುದಕ್ಕೆ ಜಾತಕ್ಕೆ ನಿನ್ನ ತಾತ ನಟ್ಟಿಸುವುದಕ್ಕೆ ಪಾತಾಳದೊಳಗಿರುವುದು ಮತ್ತೆ ಸಜೀವ, ಪಾತಾಳದೊಳಗಿರುವುದು ಮತ್ತೆ ಸಜೀವ. ಕರಳಿದ ಸದಳವಲ್ಲಿ ನಾಗ ಲೋಕವ ಹಿಡಿದು ವೀರದ ಕಾಣೆ ತೀವ್ರ ಪಡಿಯೊಡನೆ ವೀರದ ಕಾಣೆ
ನನ್ನ ಪಿತಮಹಾಶಯ ಎನಿಸಿಕೊಂಡಂತಹ ಮಹಾಶೇಷ ಇರುವುದು ಪಾತಾಳದಲ್ಲಿ, ಅವನಲ್ಲಿರುವುದಂತಹ ನಾಗಮಣಿ ಎನ್ನುವುದು ಸಂಜೀವನವಾದುದು. ಅದನ್ನು ತಂದು ಇಲ್ಲಿ ಸ್ಪರ್ಶಿಸಿದವುಂತಾದರೆ ನಮ್ಮ ಪತಿಗೆ ಮತ್ತೆ ಪ್ರಾಣ ಬರುವುದಕ್ಕೆ ಸಾಧ್ಯವುಂಟು. ಆದರೆ ತರುವ ವೀರರು ಯಾರಿದ್ದಾರೆ? ತಾಯೇ, ಇದಕ್ಕಾಗಿ ಚಿಂತಿಸಬೇಕಾದ ಅಗತ್ಯವಿಲ್ಲ. ನಾಗ ಸಂಜೀವಿನಿಯನ್ನು ನಾನು ತರ್ತೇನೆ. ತರುವಂತಹ ಸಂದರ್ಭದಲ್ಲಿ ಆ ಸೃಷ್ಟಿಕರ್ತ ಬ್ರಹ್ಮನೇ ಬರಲಿ, ಚಿಂತಿಸಲಾರೆ, ಅನುಗ್ರಹವನ್ನು ಮಾಡಿಕೊಡಿ. ಹೇಳಿದ ಹಾಗೆ ಸುಲಭವಿಲ್ಲ. ಪಾತಾಳಕ್ಕೂ ಹೋಗಬೇಕಾಗಿದೆ. ನರರಿಗೆ ಒದಗಿ ಬರುವಂತಹ ಮಣಿಯೂ ಅದಲ್ಲ. ಏನೇ ಇದು, ಒಂದು ದಾರಿ ಉಂಟು ಅಂತ ಹೇಳಿದ್ದಿ, ಆ ದಾರಿಗೆ ಆತಂಕ ಉಂಟು ಅಂತ ನೀನೇ ಹೇಳ್ತಿ. ಹೇಗೆ ಸಾಧ್ಯ? ಸುಮ್ಮನೆ ಯಾಕೆ ಮುಂಗೈಗೆ ಬೆಲ್ಲ ಹಚ್ಚಿದ್ದೆ ಹೇಳು ನೀನು. ಇವನನ್ನು ಕಳುಹಿಸಿಕೊಟ್ರೆ ಅವರು ಕೊಡ್ತಾರೋ ಇಲ್ಲವೋ ಅನ್ನುವುದಲ್ಲ, ಮತ್ತೆ ಅಲ್ಲಿ ಏನಾಗ್ತದೆ ಅಂತ ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ದಾರಿ ಉಂಟು. ಏನು? ನನ್ನ ಜೊತೆಯಾಗಿರುವವನೊಬ್ಬನಿದ್ದಾನೆ, ಪುಂಡರೀಕನೆನ್ನುವಂತಹ ಒಬ್ಬ ಉರಗ. ಅವನನ್ನು ಕರೆದು ಕಳುಹಿಸಿದ್ರೆ, ಅವ ಅಲ್ಲಿ ವಿಚಾರ ಮುಟ್ಟಿಸಿದ್ರೆ ಇದಾಗ್ತದೆ. ಹೌದಾ? ಅವನನ್ನು ಕರೆದು ಯಾರಾದ್ರೂ ಆದಿತ್ತು ಕೆಲಸ ಆದ್ರೆ ಆಯ್ತು. ನೀನು ನೇರವಾಗಿ ನನ್ನ ತಂದೆಯಾದ ಮಹಾಶೇಷನ ಬಳಿ ಹೋಗಬೇಕು. ಅಲ್ಲಿರುವ ಮಹಾ ಸಂಜೀವನವನ್ನು ಅಂದ್ರೆ ನಾಗಮಣಿಯನ್ನು ಇಲ್ಲಿಗೆ ತರಬೇಕು. ಯಾರು? ಸಂಜೀವನ. ಅದನ್ನು ಕೇಳಬೇಕು. ನಾ ಹೇಳಿದೆ ಅಂತ ಹೇಳಬೇಕು. ಇಲ್ಲಿ ಆದಂತಹ ಘಟನೆಯನ್ನೆಲ್ಲ ಅದು ಹೇಳಬೇಕು. ನಮ್ಮ ಪತಿಯಾದ ಅರ್ಜುನ ದೇವನ ನಮ್ಮಿಬ್ಬರ ಪತಿ. ಅಲ್ಲ, ನಿಮಗೂ ಪತಿ ಅಂದ್ರೆ ಪಾಲಿಸುವುದು, ಮೂರು ಲೋಕಕ್ಕೂ ಕ್ಷೇಮ ಒದಗಿಸಿದ್ರು. ನನ್ನ ಮಗ ಕೊಂಡಿದ್ದಾನೆ. ಬನ್ನಿ, ಯಾರಿಗೆ ಜೋರು ಮಾಡಿದ ಯಾರಿಗೆ ನೀವು? ಅಪ್ಪನನ್ನು ಅರ್ಥ ಉಂಟು ಭಾಷೆ ತಡೀರಿ ಪಾಪ, ಇವರ ಕಲ್ಮನೆಯನ್ನು ತುಂಡಾಗುವ ಲಕ್ಷಣದಲ್ಲಿ. ತಡೀರಿ, ಈಗ ನೀವು ಸರ್ಪ ಜಾತಿಯವರು ಹೌದಲ್ಲ? ನೀವು ಸರ್ಪವೇ ಅಲ್ಲ ಅಂತ ಹೇಳಿದ್ರೆ, ಹೆಗ್ಗಣ ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತದ? ಹೌದೌದು. ಇವನನ್ನು ಹಾಗೆ ಹೇಳಿದ್ರು, ಕ್ಷತ್ರಿಯ ಅಲ್ಲ ಅಂತ ಹೇಳಿದ್ರು. ಹೌದಾ? ಅದಕ್ಕೆ ಸಿಟ್ಟು ಬಂದದ್ದು, ಪರಾಕ್ರಮ ತೋರಿಸಿದ. ಸರಿ ಅಲ್ವಾ? ಈಗ ಅವ ಸತ್ತಿದ್ದಾನೆ. ಅವನನ್ನು ಎಟ್ಟಿಸ್ಲಿಕ್ಕೆ ಸಂಜೀವನ ಕಟ್ಟಿಬೇಕು. ಸಂಜೀವನ ಮಣಿ ಮಣಿ ಸಂಜೀವನ ಮಾಡಿ ಕೇಳಿತಾ? ಇನ್ನು ಮುಂದೆ ಅಪ್ಪನನ್ನು ಕೊಂದರೆ ಜಾಗ್ರತೆ. ಎಷ್ಟಿಲ್ಲ
ಮಹಾಶೇಷ ಅಂತ ಕೇಳಿದ್ದೇವೆ. ನಾವೇ ಸರಿ, ನಾವೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಬಹಳಷ್ಟಿದ್ದಾವೆ, ಎಲ್ಲರೂ ಆಲಿಸಬೇಕು. ಇಲ್ಲಿಗೆ ನಾನೇ ಅಧಿಪತಿ. ಶೇಷ ಮಹಾರಾಜ ಅಂತ ನನ್ನನ್ನು ಕೊಂಡಾಡುತ್ತಾರೆ. 1000 ಹೆಡೆಗಳಿಂದ ಭೂಮಿಯನ್ನು ಆಧರಿಸಿ ನಿಂತವ ನಾನು. ನನ್ನ ತಲೆಯ ಆಧಾರದಿಂದಲೇ ಭೂಮಿ ಚಲಿಸ್ತಾ ಇದೆ. ಆಮೇಲೆ ಇಲ್ಲಿ ಭಾವರಗಾದಿಗಳು ನನ್ನನ್ನು ರಾಜ ಅಂತ ಕೊಂಡಾಡುತ್ತಾ ಇದ್ದಾರೆ. ಶೇಷ ರಾಜರೇ ಯಾವಾಗಲೂ. ಅಲ್ಲಿ ಆದಿನಾರಾಯಣ ನನ್ನ ಮೇಲೆ ಪವಡಿಸುವುದು. ಹಾಗಾದ್ರೆ ನೀನು ಈಗ ಇಲ್ಲಿ ಹೇಗೆ ಅಂತ ಕೇಳಬಹುದು. ಇದು ನಮ್ಮಂತವರ ಪ್ರಭಾವವೇ ಹಾಗೆ. ಒಂದು ಸಲ ಆ ಕಡೆ ಇರ್ತೇವೆ, ಮತ್ತೊಂದು ಸಲ ಈ ಕಡೆ ಇರ್ತೇವೆ. ನಮ್ಮ ಆ ಅನುಗ್ರಹ, ದೇವರ ಅನುಗ್ರಹದಿಂದಾಗಿ ಈ ರೀತಿಯಾದಂತಹ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯ. ಆಮೇಲೆ ಸಾಂಸಾರಿಕ ಜೀವನದಲ್ಲಿ ಅದರಲ್ಲಿಯೂ ನಾನು ನೆಮ್ಮದಿಯನ್ನು ಕಂಡವ. ನನ್ನ ಮಗಳಾದಂತಹ ಉಲೂಪಿ 3 ಲೋಕದ ಗಂಡ ನೆನೆಸಿಕೊಂಡಂತಹ ಪಾರ್ಥನ ಮಡದಿಯಾಗಿದ್ದಾಳೆ. ಭೂಮಿಯಲ್ಲಿಯೇ ನೆಲೆಸಿದ್ದಾರೆ. ಆ ವಿಷಯ ಬಿಡೋಣ. ಓಲಗಸ್ತನಾಗಿ ಕುಳಿತಂತಹ ಸಂದರ್ಭದಲ್ಲಿ ಏನೋ ಒಂದು ಕೋಲಾಹಲ ಕೇಳ್ತಾ ಇದೆ. ಏನಾಗಿರಬಹುದು? ನಾನು ಶೇಷನ್. ಭೂಲೋಕದಿಂದ ಬಂದವ. ನೋಡುವಾಗಲೇ ಗೊತ್ತಾಗುತ್ತದೆ. ಮಣಿಪುರ. ಹೌದು, ಉಲೂಪಿ. ಏನೋ ಏನೋ ಹೇಳ್ತಾ ಇದ್ದ. ತಲೆ ಸರಿ ಉಂಟೇನೆ. ಉಲೂಪಿ ಸಾಮಾನ್ಯಳಲ್ಲ ಅವಳು. ಅವಳ ವರಿಸಿದ್ಯಾರನ್ನು 3 ಲೋಕದ ಗಂಡ ನೆನೆಸಿಕೊಂಡವ. 3 ಲೋಕದ ಗಂಡನೇ ಸತ್ತದ್ದು. ಅವನ ಮಗ ಅಬ್ರಮಣ್ಯ. ಅಬ್ರಮಣ್ಯ ಅಂದ್ರೆ ಯಾರದು? ಅಬ್ರಮಣ್ಯ ಅಲ್ಲ, ಕೆಲವರ ಹೆಸರನ್ನು ಕೇಳಿದ್ದೇನೆ. ಅಭಿಮನ್ಯು. ಮಣಿಪುರದಲ್ಲಿರುವ ಚಿತ್ರಾಂಗದೆ. ಯಾರ ಮಗ? ಹೌದು. ನೀ ಹೇಳಿದ್ದು ಬಬ್ರುವಾಹನ. ಅವನ ಹೆಸರು ಹಾಗೆ. ಮತ್ತೆ ಗಬ್ರುವಾಹನ ಇಲ್ಲಿಂದ ಬಂದು. ಇದನ್ನು ನೋಡುವಾಗ ಗಬ್ರು. ಇದು ನಾಗಸಂತಾನಕ್ಕೆ ಸೇರಿದ್ದ. ಇದು ಮತ್ತೆ ಒಳ್ಳೆ ಸಂತಾನ. ಹೌದಾ? ನಿಮ್ಮ ಮಗಳು ವಿಧವೆ ಆಗ್ತಾಳೆ. ಮಗಳು ವಿಧವೆ ಆಗಿದ್ದಾಳೆ. ಅವಳ ಗ್ರಹಗತಿಯ ಹಾಗಿರ್ಬೇಕು. ಈಗ ಅವನನ್ನು ಬದುಕಿಸಬೇಕು ಅಂತ ಇದ್ರೆ ನಿಮ್ಮಲ್ಲಿ
ಸಂಜೀವನ ಮಣಿ ಉಂಟಲ್ವ? ಅದೆಲ್ಲ ಇಲ್ಲ. ಸಂಜೀವನ ಸಂಜೀವನ ಮಣಿ ಕೊಡ್ಬೇಕಂತೆ. ಸಂಜೀವನ ಅಲ್ವೋ? ಸಂಜೀವನ ಸಂಜೀವನ ಮಣ್ಣು ಕೊಡ್ಬೇಕಂತೆ. ಎಲ್ಲಿ ಎಳಿಬೇಕು ಅದರಲ್ಲಿ ಎಳಿಯಲೇಬೇಕು, ಇಲ್ಲದಿದ್ದರೆ ತಪ್ಪಾಗ್ತದೆ. ಬೇರೆ ಶಬ್ದ. ಸಂಜೀವನ ಸಂಜೀವನ ಮಣಿ ಉಂಟಲ್ಲ, ಅದನ್ನು ನನ್ನ ಕೈಯಲ್ಲಿ ಕೊಡ್ಬೇಕಂತೆ. ನಾನು ಹೋಗಿ ಅಲ್ಲಿ ಕೊಡ್ತೇನೆ, ಬದುಕ್ತಾನೆ. ಅಯ್ಯ, ಆಗುದಿಲ್ಲ, ಹಾಗೆಲ್ಲ ಆಗುವುದಿಲ್ಲ. ನನ್ನ ಇಚ್ಛೆ ಅಂದರೆ ನಾನು ಕೊಟ್ಟರೆ ಅದು ತಪ್ಪಾಗುತ್ತದೆ. ಇಲ್ಲಿ ಕೇಳುವವರು ಬಹಳಷ್ಟು ಮಂದಿ ಇದ್ದಾರೆ. ನನ್ನ ಜೊತೆಗಿರುವವರಲ್ಲಿ ಕೇಳಿ ಆಮೇಲೆ ನಿಮಗೆ ಉತ್ತರ ಕೊಡ್ತೇನೆ. ಓ ಅಲ್ಲಿ ನೀನು ಯಾವನವ ನಿಮ್ಮನ್ನು ಕೇಳುವವ? ನಿಮ್ಮನ್ನು ಕೇಳುವವ ಯಾವ? ನಮ್ಮನ್ನು ಕೇಳು. ನೀವು ಯಾರು? ಜನ ಏನು? ನಾನು ಶೇಷ, ರಾಜ. ರಾಜ ಅಲ್ವ? ಹೌದು. ನಿಮಗೆ ಕೇಳಲಿಕ್ಕೆ ಜನ ಉಂಟಾ? ಉಂಟು. ನೀವು ಹೇಳಿದ್ರೆ ನಾನು ಸುಮ್ಮನೆ ಇರ್ತೇನೆ. ನಮ್ಮ ಹತ್ರ ಬಂದು ತಪ್ಪು ಮಂತ್ರಿಗಳಿದ್ದಾರೆ, ಮಂತ್ರಿಗಳ ಅಭಿಪ್ರಾಯವನ್ನು ನಾವು ಕೇಳಬೇಕು. ಕೇಳದಿದ್ರೆ ರಾಜರಾಜ ತಪ್ಪಾಗ್ತದೆ. ಮಂತ್ರಿ ಬರ್ಲಿ. ಓ ಅಲ್ಲಿ ನೀವು ಆಮೇಲೆ ಉತ್ತರ ಕೊಡುವ. ಧೃತರಾಷ್ಟ್ರ, ಅಯೋಚಿತವಾದಂತಹ ಕರೆ ಸಭೆಯನ್ನು ಮಂಡನೆಯ ಸಮಯದಲ್ಲಿ ನಡೆಸಿದ್ದೀರಲ್ಲ, ಏನಾಗಬೇಕು? ಮಂತ್ರಿಗಳು ಸೇನಾಧಿಪತಿಗಳಾಗಿದ್ದೀರಿ. ಸೂಕ್ತ ಸಲಹೆಯನ್ನು ಕೊಟ್ಟು ರಾಜನಾದಪ್ಪ ನನ್ನನ್ನು ಧರ್ಮದ ದಾರಿಯಲ್ಲಿ ನಡೆಯುವುದಕ್ಕೆ ಅನುಕೂಲವಾಗಿ ಇರುವವರು ಈ ಹೊತ್ತಿನಲ್ಲಿ ನಿಮ್ಮನ್ನು ಕಳಿಸುವುದಕ್ಕೆ ಕಾರಣವಿದೆ. ಏನು ನೋಡಿದ್ದೀರೇ? ಏನದು? ಕೇಳಿದ್ದೀರೇ? ಇವ ಭೂಲೋಕದಿಂದ ಬಂದವ, ಇವ ಮಣಿಪುರದಿಂದ ಕಳುಹಿಸಲ್ಪಟ್ಟವ. ಓಹೋ, ನನ್ನ ಮಗಳಾದಂತಹ ಉಲೂಪಿಯು ಅಲ್ಲಿಯೇ ಇರುವವಳು. ಅವಳ ಗಂಡನಾದಂತಹ ಪಾರ್ಥ ಯುದ್ಧದಲ್ಲಿ ಅಳಿದು ಹೋಗಿದ್ದಾರಂತೆ. ಕೊಂದವರು ಮತ್ತಾರು ಅಲ್ಲ, ಮತ್ತೆ ನಮ್ಮ ಮೊಮ್ಮಗ ಮಗ ಬೊಬ್ಬರು ವಾಹನ. ಹೌದು, ಅವನೇ ಕೊಂದಿದ್ದಾನಂತೆ. ಅದಕ್ಕೆ ಈಗ ಆತನನ್ನು ಜೀವಂತಗೊಳಿಸುವುದಕ್ಕಾಗಿ ನಮ್ಮಲ್ಲಿದ್ದಂತಹ ಸಂಜೀವನ ಮಣಿಯನ್ನು ಅವರಿಗೆ ಒಪ್ಪಿಸಬೇಕಂತೆ. ಅದಕ್ಕಾಗಿ ನಿನ್ನಲ್ಲಿ ಕೇಳು, ಏನು ಮಾಡ? ಮಾತುಗಳೇ
ಆತನ್ನು ಬದುಕಿಸಬೇಕು ಎಂಬಂತಹ ನೆಲೆಯಲ್ಲವೇ ನೀವೇ ಯೋಚಿಸಿ. ಹಾ. ಭೂಲೋಕದಲ್ಲಿರುವ ಮಾನವರು ಹಾ. ಸ್ವಾರ್ಥಿಗಳು. ತನ್ನ ಸ್ವಾರ್ಥ ಸಾಧನೆಗೆ ಬೇಕಾಗಿ ಹಾ. ಏನನ್ನು ಬೇಕಾದರೂ ಮಾಡುವುದಕ್ಕೆ ಸಾಧ್ಯ. ಹಾ. ನಮ್ಮಲ್ಲಿರುವ ಸಂಜೀವಿನಿಯನ್ನು ಕೊಟ್ಟೆವಂತಾದ್ರೆ ಹಾ. ಅದನ್ನು ದುರುಪಯೋಗ ಪಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾ. ಆದ್ದರಿಂದ ಬೇಡ, ಹಾ. ಕೊಡುವುದು ಬೇಡ, ಆಗದು ಒಳ್ಳೆಯ. ಧೃತರಾಷ್ಟ್ರ, ಏನು? ದಿನ ಬದುಕಿದ ಕೂಡಲೇ ಹಾ. ಅದನ್ನು ಇಲ್ಲಿಗೆ ತಂದುಕೊಳ್ತೇನೆ ನಾನು. ಏನದು? ನಮ್ಮ ನಿನ್ನನ್ನು ನಂಬು. ನಿನ್ನನ್ನು ನಂಬುವುದಲ್ಲ, ಮಾನವರನ್ನು ಯಾರನ್ನೂ ನಂಬುವುದಕ್ಕಾಗುವುದಿಲ್ಲ. ನಮ್ಗೆ ನಾನು ಮಾಡುವಲ್ಲ. ಮತ್ತೆ ಹೌದು, ನೀನು ಯಾವ ಜಾತಿಗೆ ಹುಟ್ಟಿದ್ದು? ಹೌದಾ? ನೀನು ಸಣ್ಣದಾಗಿದ್ದೀಯಲ್ಲ, ಹಾಗಾಗಿ ಸರಿ ಕಾಣುವುದಿಲ್ಲ. ಅಯ್ಯ, ಯಾರೇ ಆಗಿರಲಿ ಅದನ್ನು ಕೊಡುವುದಕ್ಕೆ ನಮಗೆ ಹಕ್ಕಿಲ್ಲ. ನೀನೊಂದು ವಿಷಯ ಹೇಳಿದ್ದಿ, ಏನು? ಪಾರ್ಥ ಹಾ. ಮಾನವ ಹೌದು, ಹೌದು. ಆದ್ರೆ ಅವ ಕ್ಷತ್ರಿಯ, ಹಾ. ಚಂದ್ರವಂಶದಲ್ಲಿ ಜನಿಸಿದವ. ಅಂತವ ಹಾ. ಯಾವತ್ತೂ ದ್ರೋಹವನ್ನು ಮಾಡುವವನಲ್ಲ. ಅಂತವರನ್ನು ಬದುಕಿಸಿದ್ರೆ ಏನಾಗುತ್ತೆ? ಈಗ ಹಿಂದೆ ನಡೆದಂತಹ ಕೆಲವು ಘಟನೆಗಳೇ ನಮಗೆ ಸಾಕ್ಷೀಭೂತವಾಗಿ ಹೋಗುತ್ತಿದೆ. ಯಾವುದದು? ಆದ ಕಾರಣ ಹಾ. ಆ ನೆಲೆಯಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ, ಹಾ. ಆ ಮಾನವರಿಗೆ ಉಪಕಾರ ಮಾಡುವಂತಹ ಕೆಲಸ ಹಾ. ಬೇಡ. ಅಯ್ಯ, ನಮ್ಮವರೆಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ. ಕೊಡುವುದಕ್ಕಾಗುದಿಲ್ಲ, ಹೋಗು. ಆಗುದಿಲ್ಲ. ನಿಮ್ಮ ಮಗಳ ಕಣ್ಣೀರ ಶಾಪ ಹಾ. ನಿಮ್ಮ ಜನ್ಮಕ್ಕೂ ಬಿಟ್ಟಿದೆ. ನನ್ನ ಒಪ್ಪಿಗೆಯಿಂದ ಕೊಡುವುದಲ್ವಲ್ಲ, ಇವರೆಲ್ಲರ ಒಪ್ಪಿಗೆ ಬೇಕಲ್ಲ. ಯಾರು ಮಂತ್ರಿಯ ಧೃತರಾಷ್ಟ್ರ, ಹಾಳಾಗಿ ಹೋಗುತ್ತ ಏಯ್, ಹೋಗಿ ಅಲ್ಲಿ ಹೋಗಿ ಹೇಳುವ. ನೀನೇನು ಶಾಪ? ಹಾಳಾಗ್ಬೇಕು ನೀನು. ನಿನಗೆ ಬೇಗ ಮುಗಿಸಬೇಕು ಅಂತ ಇಲ್ಲಿ ಶಾಪ ಹಾಕಿ ಹೋಗುದಾ? ಇಲ್ಲಿ ಬಾ. ಧೃತರಾಷ್ಟ್ರ, ಇವ ಕೋಪದಲ್ಲಿಯೇ ಹೋಗಿದ್ದಾನೆ. ಸರಿ. ಮಣಿಪುರವನ್ನು ಸೇರ್ತಾನೆ ಖಂಡಿತ. ಸ್ವಲ್ಪ ಜಾಗೃತೆಯಾಗಿ ನಾವು ಇರುವುದು ಒಳ್ಳೇದು ಅಂತ ಕಾಣ್ತದೆ. ಹೌದು. ಹೌದಲ್ವಾ? ಹಾ. ನೋಡೋಣ ಏನಾಗ. ತಂದೆಯನ್ನು ಬದುಕಿಸುವುದಕ್ಕಾಗಿ ನಾಗ ಸಂಜೀವಿನಿಯನ್ನು ತರುವುದಕ್ಕೆ ದೂತನನ್ನು ಕಳುಹಿಸಿಕೊಟ್ಟವರು ನಾವೇ. ಆದರೆ ಮರಳಿ ಬಂದದ್ದು ದೂತ ಮಾತ್ರ, ನಾಗ ಸಂಜೀವಿನಿಯನ್ನು ತರಲಿಲ್ಲ. ಅದಕ್ಕಾಗಿ ಸರಿಯಾದ ಉತ್ತರವನ್ನು ನೀಡುವುದಕ್ಕೆ ಏನಿಲ್ಲ. ನಾನು ಬಂದ ಉದ್ದೇಶ ಏನು ಎನ್ನುವುದನ್ನು ಏನದು? ಈ ಮೊದಲೇ ತಿಳಿಸಿದ್ದೇನೆ. ಹಾಗಾಗಿ ಸಾವಧಾನದಿಂದ ನಾಗ ಸಂಜೀವಿನಿಯನ್ನು ಕೊಡು. ಭೂಲೋಕದಲ್ಲಿರುವ ಸಾಮಾನ್ಯ ಹುಳುಮಾನವ ಅಂದು ನಾಗ ಸಂತತಿಯನ್ನು ಪ್ರಶ್ನಿಸ್ತಾ ಇದ್ದಿ. ಕೊಡುವುದಕ್ಕಾಗುವುದಿಲ್ಲ. ನಿನ್ನಲ್ಲಿರುವ ಸಾಮರ್ಥ್ಯ ಹೌದಾದ್ರೆ
ಭಾವಿಸಿದ್ದೀಯಾ? ಏನು ಮಾಡಿದೆ ನಾನೀಗ? ಪಾತಾಳವನ್ನು ಸೇರಿದೆ, ಆ, ನಮ್ಮವರನ್ನೆಲ್ಲ ಬಡಿದು ಆ, ಮುಂಬರುತ್ತಾ ಇದ್ದಿ. ಏನು ಅಹಂಕಾರ ಅಜ್ಜಯ್ಯ ಅವರಿಗೆಲ್ಲ? ನನ್ನನ್ನೇ ಎದುರಿಸುವುದಕ್ಕೆ ಬಂದಿಯೇನೋ? ಆ, ಶೇಷ ನಾನು ಹ್ಮ್. ಇಲ್ಲಿಗೆ ಅಧಿಪತಿ, ಅಜ್ಜಯ್ಯ ನನ್ನನ್ನು ಎದುರಿಸುವಂತಹ ಶಕ್ತಿ ನಿನಗಿದೆಯೇನೋ? ಇಲ್ಲಿಗೆ ನೀವು ಅಧಿಪತಿ ಹೌದು, ಹಾ. ನನಗೆ ನೀವು ಅಜ್ಜ. ಹೌದು. ಆ, ಅಜ್ಜನಾದ್ರೂ ಯೋಚನೆ ಮಾಡಬೇಕಾದ್ದು, ಏನು? ಈ ಮೊಮ್ಮಗ ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾನೆ, ಆ, ಏನು ಕಾರಣವಾಗಿರಬಹುದು, ಹ್ಮ್. ಅದನ್ನೇ ನಾನು ಯೋಚನೆ ಮಾಡುವುದು. ಆ, ಇಷ್ಟು ಸಣ್ಣ ಪ್ರಾಯದವ ನೀನು ಹ್ಮ್. ಚೋಟುದ್ದ ಇದ್ದಿ ಆ, ಎದೆ ಉಬ್ಬಿಸಿ ನನ್ನ ಮುಂದೆ ಬಂದು ನಿಂತಿದ್ದೀಯಲ್ಲ, ಹಾ. ಒಂದು ಹೇಳ್ತೇನೆ, ಏನು? ಮಣಿಯ ಆಶೆಯಿಂದ ಬಂದಿದ್ರೆ ಆ, ಹಿಂದೆ ಹೋಗು, ಆ. ಅದು ಸಿಗುವಂತದ್ದಲ್ಲ, ಅಲ್ವಾ? ಕೊಡುವುದೂ ಇಲ್ಲ. ಕೊಡುವುದಿಲ್ವಾ? ಇಲ್ಲದಿದ್ರೆ 4 ಬಾರಿ ಸೇರು. ಅಜ್ಜಯ್ಯ, ಏನಜ್ಜಯ್ಯ ನೀವು? ಏನು ಎಂತಹ ಮಾತುಗಳನ್ನು ಆಡ್ತಾ ಇದ್ದೀರಿ? ಆಗುವುದಿಲ್ಲ ಕೊಡ್ಲಿಕ್ಕೆ. ಸಾಮದಾನದಿಂದ ಕೇಳುವುದಕ್ಕೆ ಬಂದವ ನಾನು. ಹಾ. ಕೊಡುವುದಿಲ್ವಾ ನೀವು? ಈಗ ಸಾಮಕ್ಕೂ ಬೆಲೆ ಇಲ್ಲ, ದಾನಕ್ಕೂ ಬೆಲೆ ಇಲ್ಲ. ಹೌದಾ? ಹ್ಮ್. ನೀವು ಕೊಡದಿದ್ರೆ ಹೇಗೆ ಪಡೆದುಕೊಳ್ಬೇಕು ಎನ್ನುವುದಾಗಿ ಗೊತ್ತು. ಹಾ. ನಿಮ್ಮ ಪರಾಕ್ರಮ ನನ್ನಲ್ಲಿ. ಅವಸರ ಮಾಡಬೇಡ. ಯಾಕೆ? ಹುಡುಗ ಹೇಗಿದ್ದಾರಂತ ಒಂದ್ಸಲ ಪರೀಕ್ಷೆ ಮಾಡಿದ್ದು ನಾನು. ಹೌದಾ? ಅವರಿಗೆಲ್ಲ ತಲೆ ಸರಿ ಉಂಟು, ಈ ಗತರಾಸಾದಿಗಳಿಗೆ. ಅದು ಬರುವಾಗಲೇ ಗೊತ್ತಾಯ್ತು ನನಗೆ. ಹುಚ್ಚು ಹುಚ್ಚಾಗಿ ಏನೇನೋ ಹೇಳಿಬಿಟ್ಟು ಹಾ. ಕೊಡಬಾರದು. ಹಾ. ಮಾನವರು ಹಾಗೆ, ಹಾ. ಮಾನವರು ಹೀಗೆ, ಹಾ. ಮಾನವರು ಹೀಗೆ ಅಂತ ಅವರಿಗೆ ಗೊತ್ತುಂಟಾ? ಅವರಿಗೆ ಗೊತ್ತಿಲ್ಲ. ಆದ್ರೆ ಒಂದು ವಿಷಯ, ಏನಜ್ಜಯ್ಯ? ಸಂಜೀವನ ಮಣಿ ಆ, ಅದನ್ನು ಮಾನವರ ಕೈಗೆ ಕೊಡುವಂತದ್ದಿಲ್ಲ, ಮತ್ತೆ ಏನು ಮಾಡುದು? ಪದ್ಧತಿಯೇ ಇಲ್ಲ. ಆ. ನಾನೇ ಆ. ನಿನ್ನ ಜೊತೆಗೆ ಬರ್ತೇನೆ. ಹೌದಾ? ಹೋಗೋಣ ಬನ್ನಿ. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ರಾಜಸಭೆಯಲ್ಲಿ ಮಂಡಿಸಿದಂತಹ ವಿಚಾರ, ಒಡೆಯಾದಂತಹ ಶೇಷರು ನಮ್ಮಲ್ಲಿ ಕೇಳಿದಂತಹ ವಿಚಾರ ಏನಂತ ಹೇಳಿದ್ರೆ, ನಾಗಮಣಿಯನ್ನು ಭೂಲೋಕಕ್ಕೆ ಕೊಡಬಹುದೇ ಎಂಬ ಹಾಗೆ, ಕೊಡಕೂಡದು ಎಂಬ ಹಾಗೆ ಹೇಳಿದ ಹಾಗ ಯುದ್ಧಕ್ಕೆ ನಾವು ಬದ್ಧರಾದೆವು. ಯುದ್ಧದಲ್ಲಿ ನಾನು ಸೋತರು ಕೂಡ ಶೇಷ ಒಪ್ಪಂದ ಮಾಡಿಕೊಂಡು ಬಿಟ್ಟನಲ್ಲ. ಇವತ್ತಲ್ಲ ಅವತ್ತೇ ಅವನ ಮಗಳಾದ ಉಲೂಪಿಯ ಮೇಲೆ ನನಗೊಂದು ಕಣ್ಣಿತ್ತು. ಇಂದಲ್ಲ ನಾಳೆ ಅವಳನ್ನು ನಾನೇ ಮದುವೆಯಾಗಬೇಕು ಎಂಬಂತಹ ನೆಲೆಗೆ ಆದ ಕಾರಣ ಒಂದು ವಿಚಾರವನ್ನು ಮಾಡುತ್ತೇನೆ. ಕಾಣುತ್ತಿರುವಂತಹ ಅರ್ಜುನನ ತಲೆಯನ್ನೇ ಛೇದಿಸ್ತೇನಂತೆ. ಮಾತ್ರವಲ್ಲ, ಅವನ ರುಂಡವನ್ನು ತೆಗೆದುಕೊಂಡು ಹೋಗ್ತೇನೆ. ಇಂದಲ್ಲ ನಾಳೆ ಕಂಡ ಸತ್ತಂತಹ ಮುಂಡೆ ಉಲೂಪಿ ನನ್ನನ್ನು ವಹಿಸ್ತಾನೆ. ನಿರೀಕ್ಷೆಯಲ್ಲಿರ್ತೇನೆ. ಇದು ಸ್ವಪ್ನದ ಬಗೆಯ ಕೇಳುತ್ತ ಚಿಂತನಾಗಿದ್ದನು ಅಭಯ ಬಿಟ್ಟನು. ಚಿಂತರಹಿತನು ಅಭಯ ಇದ್ದನು ಭೀಮನಗೊಂಡು ಪಯಣದಲ್ಲಿ ಇಂತು ಸ್ವಂತ ಬಗೆಯ ಕೇಳಿದ ಚಿಂತನೆಗೂ ಅಭಯ ಭೀಮನಗೊಂಡು ಪಯಣದಲ್ಲಿ ಇಂತು ಸ್ವಪ್ನದ ಬಗೆಯ ಕೇಳುತ್ತ ಚಿಂತನೆಗೂ ಅಭಯ ಇದ್ದನು.
ನವನೊರಸಿ ಎತ್ತಿ ನಯನವನೊರಸಿ ಕೃಷ್ಣನವರವರಿಗೆ ಸಂತರಿಸಿ ಬರಲೇನೆ ಎಂದವರನಿರಿಸಿ. ಕಾಪಾಡು ಗೋವಿಂದ, ಕಾಪಾಡು. ಮೂವರು ಕಂಪನಿಯ ಜಲನಿಧಿಯಲ್ಲಿ ಮುಳುಗಿದ್ದೀರಿ. ಏನಾಯ್ತು ನಿಮಗೆ? ನಿನಗೆ ತಿಳಿಯದೇ ಇರುವಂತದ್ದು ಏನಿದೆ ಭಗವಂತ? ಹ. ಪಾತಾಳಲೋಕದಿಂದ ಸಂಜೀವನನ್ನು ತರುವಂತಹ ಪ್ರಯತ್ನವನ್ನು ನಮ್ಮ ಮಗ ನಡೆಸಿದರೆ ಅದು ಇಲ್ಲಿ ನೋಡಿದೆಯಾ ಸ್ವಾಮಿ? ಅರ್ಜುನ ದೇವರ ರುಂಡವೇ ಕಾಣುತ್ತಾ ಇಲ್ಲ. ಹೌದಲ್ಲ? ಒಂದು ಕೆಲಸ ಮಾಡೋಣ, ಏನು? ಹುಡುಕುವುದಕ್ಕೆ ಬಹಳ ಕಷ್ಟ. ಎಲ್ಲ ಈ ಸುದರ್ಶನವೇ ನನ್ನ ಪಾರ್ಥನ ಶಿರ ಎಲ್ಲಿದೆ ಅಂತ ಒಂದು ಹುಡುಕಿಕೊಂಡು ಬಾ. ಶಿರವನ್ನು ತಂದಾಯಿತು. ಮೊಮ್ಮಗನ ಜೊತೆಯಲ್ಲಿ ನಾನು ಬಂದಿದ್ದೆ. ನೀನು ಬಂದದ್ದು ಬಹಳ ಒಳ್ಳೆಯದಾಯಿತು. ನೀನು ಮಣಿಯನ್ನು ಮುಟ್ಟಿಸದಿದ್ದರೆ ಅವ ಬದುಕು ಹಾಗಿಲ್ಲ. ನಾನು ಮಣಿ ಮುಟ್ಟಿಸುವುದಕ್ಕೇ ಬಂದದ್ದು. ಆ ಕೆಲಸವನ್ನು ನೀನೇ ಮಾಡಬೇಕು. ಮತ್ತೊಬ್ಬರ ಕೈಯಲ್ಲಿ ಕೊಡುವುದಕ್ಕಾಗುವುದಿಲ್ಲ. ಬೇಗ ಬೇಗ ಆಗ್ಲಿ ಆಗ್ಲಿ. ಈಗ ಮುಗಿಸು. ಈ ಕ್ಷಣವೇ ಮುಟ್ಟಿಸಿದ್ದೆ. ಉರಗರಾಜನಿಗೆರಗಿ ಅರ್ಜುನ ನೆರೆದ ಜನರಿಗೆ ಧನವ ಮುಗಿದನು. ಉರಗರಾಜನಿಗೆರಗಿ ಅರ್ಜುನ ನೆರೆದ ಜನರಿಗೆ ಕರವ ಮುಗಿದನು. ಚರಣಗಾನಗಳಾಗಿ ಕೃಷ್ಣಗೆ ಸ್ಮರಿಸಿ ಬೇಡ. ಲೋಕರಕ್ಷಕ ಕೃಷ್ಣ ನಮೋ ನಮಃ ನಮೋ ನಮಃ. ಏನು ಸೌಭಾಗ್ಯ ನನಗೆ ನಿನ್ನನ್ನು ನಿನ್ನ ಹಾಸುಗೆಯನ್ನೆಲ್ಲ ಒಟ್ಟಿಗೆ ನೋಡುವ ಅವಕಾಶ ಆಗಿ ಹೋಯಿತು. ದೇವರಿರುವಾಗ ದೇವರ ಬಳಿಯ ಆಸೆ ಇರಬೇಕು. ನೀನು ಈ ಹಾಸುಗೆಯ ಮೇಲೆ ನಿತ್ಯ ಪವನಿಸುವುದು. ಹೌದು ದೇವರೇ. ನಮೋ ನಮಃ. ಪ್ರಭು, ಶೇಷರಿಗೂ ನಮೋ ನಮಃ. ಈಗ ಈ ಹೆಂಗಸಿನ ಪರಿಚಯ ಉಂಟು ಇದೋ ಬಂದಿದ್ದೇನೆ. ಇಲ್ವಲ್ಲ? ಆ ಹುಡುಗ ಯಾರು ಅಂತ ಗೊತ್ತುಂಟ? ಅವ ಏನೋ ಆಗ ಹೇಳಿದ, ಆದ್ರೆ ನನಗೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಕಷ್ಟ ಆಯ್ತಲ್ಲ ಸ್ವಾಮಿ. ನೀನು ಒಂದು ಕಾಲದಲ್ಲಿ ತೀರ್ಥಯಾತ್ರೆಗೆ ಹೋದದ್ದು. ನನಗೆ ಯಾವ ನೆನಪಿಗೆ ನನಗೆ ಅದೆಲ್ಲ ವಿಸ್ಮಯ ಆಗುವುದು. ಊರು ತಿರುಗುತ್ತಾ ಮಣಿಪುರವನ್ನು ಸೇರಿದ್ದು, ಅಲ್ಲಿ ಚಿತ್ರಾಂಗದೆಯನ್ನು ನೋಡಿದ್ದು, ಅವಳು ನಿನ್ನನ್ನು ನೋಡಿದ್ದು, ಕಣ್ಣು ಕಣ್ಣು ಕಲೆತದ್ದು, ಆಮೇಲೆ ಏನೇನೋ ಆದದ್ದು, ಒಬ್ಬ ಹುಟ್ಟಿದ್ದು. ಗೊತ್ತಾ ನಿನಗೆ? ನೆನಪಾಗ್ತಾ ಇಲ್ಲ ತಾನೆ? ಇದೋ ನಿನ್ನ ಮೈದೊಡಗಿದ್ದೇನೆ, ಸ್ಮರಣೆ ಮಾಡು. ನಿನ್ನ ಹಸ್ತಸ್ಪರ್ಶವಾದ ಕ್ಷಣದಲ್ಲಿ ಹಿಂದೆ ಆಗಿ ಹೋದ ಘಟನೆಗಳೆಲ್ಲ ನೆನಪಿಗೆ ಬಂತು. ಮಣಿಪುರಕ್ಕೆ ಬಂದದ್ದು ನಾನೇ ಅದು ಸ್ವಲ್ಪ ತೆಳ್ಳಗಿದ್ಲಲ್ಲ? ಓ, ಇದು ಅದಕ್ಕಿಂತಲೂ ಮೊದಲು ಸಿಕ್ಕಿದವಳು ನನಗೆ. ಹೌದು. ಈಗ ಹೀಗಾಗುವುದಕ್ಕೆ ಕಾರಣ ಏನು? ಸುರನದಿಯ ಶಾಪದಲ್ಲಿ ಆ ಸುರನದಿಯ ಶಾಪದಲ್ಲಿ ಆಯಿತು ಪರಿಭವವು ನಿನಗೆಂದು ತಿಳುಹಿಸಿ ತರುಣನಲ್ಲಿ ತಪ್ಪಿಲ್ಲ ಎನ್ನುವುದರಲ್ಲಿ ತರುಣನಲ್ಲಿ ತಪ್ಪಿಲ್ಲ ಎನ್ನುತ್ತ ಬೋಧನಸಿಯರನೊಬ್ಬ ತೋಟ ಅರಸಿಯನು ಓ
ಸಂದರ್ಭದಲ್ಲಿ ಗಂಗೆಯನ್ನು ಉತ್ತರಿಸಬೇಕಾದಂತಹ ಪ್ರಮೇಯವೊಂದು ಆಕೆಗೆ ಒದಗಿತು. ಗಂಗಾಜಲದ ಒಂದು ಬಿಂದು ಜಲವು ನನ್ನ ಮೈಮೇಲ ಸೋಕನಂತೆ ಈ ನದಿಯನ್ನು ದಾಟಿಸಬಲ್ಲವರು ಯಾರಿದ್ದಾರೆ ಎಂದಾಕೆ ಘೋಷಣೆಯನ್ನು ಮಾಡಿದಳು. ಅದನ್ನು ಕೇಳಿದಾಕ್ಷಣ ಗಂಗೆಯೇ ಬಂದು, ನಾನು ಪಾಪಹರೆ, ಬಿಂದು ಜಲ ಸೋಂಕಿತರ ಸರ್ವ ಪಾಪವೂ ನಿವಾರಣೆ ಆಗುತ್ತದೆ, ಸುರಗಂಗೆ ನಾನು. ಆದ್ರೆ ನಿನಗೆ ನನ್ನ ಮೇಲೆ ಇಷ್ಟೇಕೆ ದ್ವೇಷ? ನಾನು ಪುಣ್ಯವತಿಯಲ್ಲವೇ ಅಂತ ಪ್ರಶ್ನೆ ಮಾಡುವಾಗ ಜ್ವಾಲೆ ಹೇಳುತ್ತಾಳೆ, ನೀನೆಲ್ಲಿ ಪುಣ್ಯವತಿ, ನೀನು ಪಾಪಿಷ್ಟೇ. ಪುತ್ರರಿಲ್ಲದವರು ಪಾಪಿಷ್ಟರೇ ಆಗಿರುತ್ತಾರೆ ಅಂತ. ಆಗ ಗಂಗಾದೇವಿ ಹೇಳ್ತಾಳೆ, ನನ್ನ ಮಗ ಇದ್ದಾನಲ್ಲ ಭೀಷ್ಮ ಅಂತ, ಆ ಭೀಷ್ಮನನ್ನು ಅರ್ಜುನ ಶರಶಯ್ಯಲ್ಲಿ ಮಲಗಿಸಿದ್ದು ನಿನಗೆ ಗೊತ್ತಿಲ್ಲವೇ? ಅವನು ಈಗ ಇಲ್ಲ, ಅವ ಸತ್ತು ಹೋಗಿದ್ದಾನೆ. ಆದ್ದರಿಂದ ಗಂಗೆ ಎಂಬವಳು ಅಪುತ್ರವತಿಯ ಆಗಿರುತ್ತಾಳೆ, ಅವಳು ಪುಣ್ಯವತಿ ಅಲ್ಲ ಅಂತ. ಆಗ ಗಂಗಾದೇವಿಗೆ ಸಿಟ್ಟು ಬರುತ್ತದೆ. ಯಾರು ನನ್ನ ಮಗನ ಶಿರವನ್ನು ಧರಿತ್ರಿಗೆ ಉರುಳಿಸಿದ್ದಾನೋ ಆತನ ಮಗನ ಕೈಯಿಂದಲೇ ಮಡಿದು ಹೋಗಲಿ. ಅವನು ನಿನ್ನ ಮಗನಾದ ಕಾರಣ ಗಂಗಾದೇವಿಯ ಶಾಪದಂತೆ ನಿನ್ನ ಶಿರ ಒಮ್ಮೆ ಕತ್ತರಿಸಲ್ಪಟ್ಟಿತ್ತು. ಹಾಗೆ ಜ್ವಾಲಾ ಪ್ರತಾಪ ಅದು ಇದರೊಟ್ಟಿಗೆ ಸೇರಿ ಬಂದಿದೆ. ಅದನ್ನು ಇನ್ನು ಮುಂದುವರಿಸಿದ್ರೆ ಬೆಳಗಾಗ್ಲಿಕ್ಕೆ ಇಲ್ಲ. ಈಗ ಒಂದು ಕೆಲಸ ಮಾಡು, ನೀನು ಹಿಂದೆ ಮಾಡಿದಂತಹ ಏನಕ್ಕೆಲ್ಲ ಕೆಟ್ಟ ಕೆಲಸಗಳು ಇದ್ರೆ ಒಮ್ಮೆ ಶಿರ ಕಡಿದ ಮೇಲೆ ಆ ಪಾಪ ಎಲ್ಲ ಪರಿಹಾರ ಆಯ್ತು. ಬಂಧು ಹತ್ಯೆಯ ದೋಷ ಎಲ್ಲ ಈಗ ಹೋಯ್ತು, ಗುರುಗಳನ್ನು ಕೊಂದ ದೋಷ ಎಲ್ಲ ಪರಿಹಾರ. ಇನ್ನೂ ಒಂದುಂಟು, ಎಲ್ಲರೂ ಕೂಡ ನೀನು ಮಾತ್ರ ಅಲ್ಲ, ಬದುಕಿ ಸಾಯ ಕೂಡದು, ಸತ್ತು ಬದುಕಬೇಕು. ಮೂರು ಲೋಕದ ವೀರನಾದಂತಹ ನೀನು, ಸೀಮಾತೀತ ಯೋಗ್ಯತೆಯನ್ನು ಪಡೆದಂತಹ ನೀನು ಚಿರಂಜೀವಿಯೇ ಆಗಿದ್ದು. ಈಗ ನೀನು ಸತ್ತು ಬದುಕಿ, ನಿನಗಿನ್ನು ಹೊಸ ಜನ್ಮ. ಇದು ಶೇಷ ವಿಜಯ, ಶೇಷನದ್ದು ಮತ್ತು ವಿಜಯನ ಸಂಬಂಧದಿಂದ ಉಂಟಾಯಿತು. ಇನ್ನು ನೀನು ನಿನ್ನ ವಿಜಯ ಯಾತ್ರೆ ಮಾಡಬಹುದು. ಆ ಮಗನನ್ನು ಮುಟ್ಟಬೇಡ ಮುಟ್ಟಬೇಡ, ವ್ರತದಲ್ಲಿದ್ದಾನೆ. ಉಳಿಯುವುದಲ್ಲ ಉಳಿಯುವ. ಇದು ಇದಕ್ಕಿಂತ ಮೊದಲು ನನಗೆ ನಾನು ಸ್ತ್ರೀ ರಾಜ್ಯಕ್ಕೆ ಬಂದದ್ದು. ಪ್ರಮೀಳೆ ಅನ್ನೋಳು ನನ್ನನ್ನು ಹಂಬಲಿಸಿದ್ದು. ಆ ಕಾಲಕ್ಕೂ ನಾನು ಹೇಳಿದ್ದೀನಿ, ಈಗ ಆಗುದಿಲ್ಲ, ಈಗ ನಾವು ದೀಕ್ಷೆಯಲ್ಲಿದ್ದೇವೆ. ದೀಕ್ಷೆ ಒಂದು ಯಾವಾಗ ಮುಗಿಯುತ್ತದೆ ನೋಡು, ಆಮೇಲೆ ಆಲೋಚನೆ ಮಾಡು. ಅಪ್ಪ, ಶಪಥ ಒಂದು ಬಾಕಿ, ತುಂಬಿದ ಸಭೆಯಲ್ಲಿ ಎಲ್ಲರ ಸಮಕ್ಷದಲ್ಲಿ ನನ್ನ ಮಗ ಬಬ್ರುವಾನ ಹೌದು ಅಂತ ನನ್ನ ಬಾಯಿಯಿಂದ ಹೇಳಿಸ್ತೇನೆ ಅಂತ ಆ ಹುಡುಗ ಆಗ ಒಂದು ಪ್ರತಿಜ್ಞೆ ಮಾಡಿ ಒಂದು ಹೇಳಿಬಿಡು, ಅವನಿಗೂ ಸಮಾಧಾನ ಆಗಲಿ, ಕೇಳಿದವರಿಗೆಲ್ಲ ಸೇರಿದ ಮಂದಿಗಳೆಲ್ಲರ ಸಮಕ್ಷದಲ್ಲಿ ಸಂತೋಷದಿಂದಲೇ ನಾನು ಉದ್ಘೋಷಿಸ್ತೇನೆ. ಮಗ ಹೇಳಿದ್ದಾನೆ ಅನ್ನೋ ಒತ್ತಾಯಕ್ಕೆ ಹೇಳುವುದಲ್ಲ, ಹೃತ್ಪೂರ್ವಕವಾಗಿ ಹೇಳುತ್ತೇನೆ. ಮಣಿಪುರದ ಅರಸನಾದ ಚಿತ್ರಾಂಗದ ನಂದನನಾದ ಬಬ್ರುವಾಹನ ನನ್ನ ಮಗ ಹೌದು ಹೌದು ಹೌದು. ಅರ್ಜುನ, ನೀನು ವಿಜಯ, ಆಗ ನಿನ್ನ ವಿಜಯ ಸ್ವಲ್ಪ ಉಳಿದಿತ್ತು, ಈಗ ಶೇಷ ವಿಜಯವೂ ಆಗಿ ಹೋಯಿತು. ಹೌದೌದು, ಬಹಳ ಜೋರಿದ್ದಿ ಮಾರ, ತಿರುಗಾಟ ಜೋರು ಉಂಟಲ್ವಾ? ಅದು ಒಳ್ಳೆದು. ತಿರುಗಾಟದ ಮೊದಲಿನಲ್ಲೇ ಕರೆದುಕೊಟ್ಟದ್ದು ನೀವೇ ಅಲ್ವಾ? ಹೌದು. ಅದಕ್ಕೆ ನಾನೆಂತದ್ದು ಮಾಡೋದು, ನೀವು ಹೋದಲ್ಲೆಲ್ಲ ಒತ್ತಾಯ ಮಾಡಿ ಕೊಡ್ತೀರಿ, ನಮಗೆ ಬೇಡ ಹೇಳಿ. ಒತ್ತಾಯ ಮಾಡಿ ಮಕ್ಕಳು ಅಷ್ಟು ಕೂಗ್ತಾರೆ, ಮತ್ತೆ ಏನು ಮಾಡೋ, ಒತ್ತಾಯ ಮಾಡಿ ಕೊಡೋದೇ ಆಗಲಿ. ಅಂತೂ ಸಂತಾಪ ಇಲ್ಲ. ಇಲ್ಲ ಇಲ್ಲ, ಬರುವುದನ್ನು ತಪ್ಪಿಸುವುದಕ್ಕೆ ಯಾವನಿಂದಲೂ ಆಗುವುದಿಲ್ಲ. ಆಗಬೇಕಾದದ್ದಾಗದೆ ಯಾವತ್ತಿಗೂ ಉಳಿಯುವುದಿಲ್ಲ ಅನ್ನುವುದು ಪ್ರಪಂಚಕ್ಕೆ ವೇದ್ಯವಾಗುವ ಹಾಗೆ ಇಂದು ನಡೆಯುವುದು. ಅಂತೂ ನನ್ನ ದರ್ಶನದಿಂದ ನಿನಗೆ ಹೊಸ ಸ್ಫೂರ್ತಿ ಉಂಟಾಯಿತಲ್ಲ. ಬಂತು ನಿನಗೆ ಮಾತ್ರ ಅಲ್ಲ, ಎಲ್ರಿಗೂ ಸನ್ಮಂಗಳ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತಾ ಮಂಗಳ ಹಾಡು. ಬಿಡಿಗಡಗುವ ಕಂಡು ಬಡ ನಡುವಿನ ತುಟಿ ನೋಟದ ನಡೆ ನುಡಿ ಬೆಳಗಿನ ಬಿಡಿಗಡಗುವ ಕಂಡು ಬಡ ನಡುವಿನ ತುಟಿ ನೋಟದ ನಡೆ ನುಡಿ ಬೆಳಗಿನ
ಮಲಗೋ